ಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಬಂಧುಗಳೇ, ಪೂಜ್ಯನೀಯ ಕುತ್ಮುಲ್ ರಂಗರಾಯರ ಈ ಒಂದು ತತ್ವ ಆದರ್ಶದಲ್ಲಿ ಸ್ಥಾಪಿತವಾದಂತಹ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಸರಿಸುಮಾರು 50 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಹರಿಯುತ್ತಿರುವ ನೀರಿನಂತೆ ಎಲ್ಲ ಸಮಾಜದೊಂದಿಗೆ ಬೆರೆತು ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ರಂಗದಲ್ಲಿ ತನ್ನದೇ ಆದಂಥ ಸೇವೆಯನ್ನು ಮಾಡಿಕೊಂಡು ಬಂದಿದೆ. ಇದೀಗ ಈ ಸಂಸ್ಥೆಗೆ 50 ವರ್ಷ ತುಂಬಿದಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮಗೆ ಅರ್ಥಪೂರ್ಣವಾಗಿ ಆಚರಿಸಬೇಕು, ಅದರೊಂದಿಗೆ ವೈದ್ಯಕೀಯದೊಂದಿಗೆ, ಸಾಂಸ್ಕೃತಿಕದೊಂದಿಗೆ, ಧರ್ಮ ಪ್ರಜ್ಞೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸಿಕೊಳ್ಬೇಕು ಅನ್ನೋ ತಮ್ಮೆಲ್ಲರ ಆಶಯದೊಂದಿಗೆ ಇದು ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತಿದೆ. ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ UT ಇಫ್ತಿಖಾರ್ ಫರೀದ್ ರವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದಂತಹ ಇಂಡಿಯಾನ ಆಸ್ಪತ್ರೆಯ ಡಾಕ್ಟರ್ ಶಲ್ಪಿ ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಸುಕೇಶ್ ಚೌಟ ಉಳ್ಳಾಲಗುತ್ತು ಇವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿರುವಂತಹ ಬಬ್ಬುಸ್ವಾಮಿ ದೇವಸ್ಥಾನ ಗುರಿಕಾರದಂಥ ರಾಜ್ಕುಮಾರ್ ಇವರನ್ನು ಕೂಡ ಸ್ವಾಗತಿಸಿದ್ದೇವೆ. ಅದೇ ರೀತಿ ಈಶ್ವರಾನಂದ ಭಜನಾ ಮಂಡಳಿಯ ಅಧ್ಯಕ್ಷರು ಅರ್ಚಕರಾದಂಥ ಸನ್ಮಾನ್ಯ ಹರಿಶ್ಚಂದ್ರ ಉಳ್ಳಾಲ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಲೇಡಿ ಗೋಷನ್ ಆಸ್ಪತ್ರೆಯ ಸನ್ಮಾನ್ಯ ಪ್ರವೀಣ್ ಕುಮಾರ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಕೋಶಾಧಿಕಾರಿಗಳಾದಂಥ ದೇವದಾಸ್ ಉಳ್ಳಾಲ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈಗ ಮೊದಲಿಗೆ ಪೂಜನೀಯ ಕುತ್ಮುಲ್ ರಂಗರಾಯರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮೂಲಕ ಈ ಕಾರ್ಯಕ್ರಮವನ್ನು ಈ ಚಾಲನೆ ನೀಡಬೇಕಾಗಿ ಸನ್ಮಾನ್ಯ UT ಇಫ್ತಿಖಾರ್ ಫರೀದ್ ರವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮೆಲ್ಲರ ಬಾಳಿನಲ್ಲಿ ಬೆಳಕಾದಂತಹ ಪೂಜ್ಯನೀಯ ಕುತ್ಮುಲ್ ರಂಗರಾವ್ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಬದುಕನ್ನು ಕೊಟ್ಟಂತಹ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ, ನಿಮ್ಮಿಂದ ನಾವು ಅನ್ನುವ ಸಂದೇಶದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ. ಬಂಧುಗಳೇ, ಕತ್ತಲಿನಿಂದ ಬೆಳಕಿನೆಡೆಕೊಂಡಂತಹ ಪೂಜ್ಯನೀಯರನ್ನು ಸ್ಮರಿಸುತ್ತಾ ನೀವು ಕೂಡ ಎದ್ದು ನಿಲ್ಲಬೇಕಾಗಿ 1 ನಿಮಿಷ ಮೌನ ಪ್ರಾರ್ಥನೆಯನ್ನ ಮಾಡಬೇಕು. ಯಾಕಂದ್ರೆ 50 ವರ್ಷಗಳ ಭಜನಾ ಮಂಡಳಿಯ ಹಿರಿಯ ಸದಸ್ಯರು ಈ ಒಂದು ಭಜನಾ ಮಂದಿರಕ್ಕೆ ತನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸೇವೆಯನ್ನು ಮಾಡಿದಂಥ ಅಗಲಿದ ಹಿರಿಯ ಚೇತನರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ 1 ನಿಮಿಷದ ಮೌನ ಭಕ್ತಿಯ ಶ್ರದ್ಧಾಂಜಲಿ. ಪದಗಳು ಮತ್ತು ವೈದ್ಯಕೀಯ ಶಿಬಿರಕ್ಕೆ ಮೂಲ ಪ್ರೇರಣೆ ಮತ್ತು ನಮಗೆ ಶಕ್ತಿಯಾಗಿ ಬಂದವರು ಡಾಕ್ಟರ್ ಇಫ್ತಿಖಾರ್ ಫರೀದ್ ರವರು. ಬಂಧುಗಳೇ, ಅದೆಷ್ಟೋ ವೈದ್ಯಕೀಯ ಶಿಬಿರಗಳನ್ನು ಮಾಡಿದ್ದು ಮೂಲಕ ತನ್ನ ವೈದ್ಯಕೀಯ ಸೇವೆಗೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ವ್ಯಕ್ತಿತ್ವ ಡಾಕ್ಟರ್ UT ಇಫ್ತಿಖಾರ್ ಫರೀದ್ ರವರು. ಬಂಧುಗಳೇ, ಚೇರ್ಮನ್ ಕರ್ನಾಟಕ ಹೆಲ್ತ್ ಅಲೈಡ್ ಸೈನ್ಸ್ ಕರ್ನಾಟಕ ಸರ್ಕಾರ ಯುವಕರಿಗೆ ಸ್ಫೂರ್ತಿ, ಪ್ರೇರಣೆ, ಈ ಒಂದು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಆದ್ಯತೆ ಕೊಟ್ಟಂಥ ನಮ್ಮೆಲ್ಲರ ಭವಿಷ್ಯದ ನಾಯಕ UT ಇಫ್ತಿಖಾರ್ ಫರೀದ್ ರವರಿಗೆ ಇದೀಗ ನಮ್ಮ ಸಂಸ್ಥೆಯ ವತಿಯಿಂದ ಗೌರವ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತೇವೆ. ನಮ್ಮ ಅತಿಥಿಗಳು ಅವರಿಗೆ ಗೌರವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ.
UT ಇಫ್ತಿಖಾರ್ ಫರೀದ್ ರವರಿಗೆ ಈ ಗೌರವ ಕಾರ್ಯಕ್ರಮ ನಡೆಸಿದ್ದಾರೆ. ನಮಗೆ ಯುವಕರಿಗೆ ಪ್ರತಿಯೊಂದು ರಂಗದಲ್ಲಿ ಕೂಡ ಪ್ರೇರಣೆ ಮತ್ತು ಉಜ್ವಲ ಭವಿಷ್ಯವನ್ನು ರೂಪಿಸುತ್ತಿರುವಂತಹ ಮಾದರಿ ವ್ಯಕ್ತಿತ್ವದ ಉತ್ತಮ ಸಮಾಜ ಸಂಘಟಕರು ಆದಂತಹ ಡಾಕ್ಟರ್ UT ಇಫ್ತಿಖಾರ್ ಫರೀದ್ ರವರು ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಕೂಡ ನಮಗೆ ಬಹಳಷ್ಟು ಪ್ರೇರಣೆ ನೀಡಿದ್ದಾರೆ. ಬಂಧುಗಳೇ, ನಮ್ಮ ವೈದ್ಯಕೀಯ ರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಡಾಕ್ಟರ್ UT ಇಫ್ತಿಖಾರ್ ಫರೀದ್ ರವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅದೇ ರೀತಿ ಅವರಿಗೆ ಪೂಜನೀಯ ಕುದ್ಮುಲ್ ರಂಗರಾಯರ ಪುಸ್ತಕವನ್ನು ಕೂಡ ನೀಡ್ತಿದೆ. ಈ ಒಂದು ಸಂಸ್ಥೆ ಉತ್ತಮವಾದಂಥ ಸಮಾಜಕ್ಕೆ ನಿರ್ಮಾಣ ಮಾಡಲು ಕಾರಣೀಭೂತರಾದಂತಹ ಪೂಜನೀಯ ಕುದ್ಮುಲ್ ರಂಗರಾಯರ ಈ ಪುಸ್ತಕದೊಂದಿಗೆ ಅವರನ್ನು ಗೌರವಿಸುತ್ತಿದೆ. ಬಂಧುಗಳೇ, ನೀಡಿ ಈ ಕಾರ್ಯಕ್ರಮದ ಗೌರವವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದ ನಡೆಯೊಂದಿಗೆ ಅದಕ್ಕೆ ಗೌರವವನ್ನು ನೀಡುತ್ತಿರುವಂತಹ ಡಾಕ್ಟರ್ ಇಫ್ತಿಖಾರ್ ಫರೀದ್ ರವರು ತಮ್ಮ ಉದ್ಘಾಟಕರ ಸಂದೇಶವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್. ನಾನು ಯಾವಾಗಲೂ ಸ್ಪೀಚ್ ಮಾಡೋನಲ್ಲ, ಐ ಆಮ್ ನಾಟ್ ಅ ಗುಡ್ ಸ್ಪೀಕರ್, ಬಟ್ ಈವನ್ ದೆನ್ ವೆನ್ ಇಟ್ ಕಮ್ಸ್ ಟು ಬ್ಲಡ್ ಡೊನೇಷನ್ ಆ್ಯಂಡ್ ಮೆಡಿಕಲ್ ಕ್ಯಾಂಪ್, ಐ ಆಮ್ ವೆರಿ ಫ್ಯಾಷನ್ ಅಬೌಟ್ ದಿಸ್ two things where I'll never miss. So when the committee of Suvarna Sambrama came to me and invited me as a guest today for the inauguration of blood donation, and this was the entire team who has come on the dais, everyone had come one to one. So it was my duty to come and inaugurate the blood donation camp and the medical camp. So it's thanks to Indiana Hospital for the medical camp, Dr. Selfie and team, and thanks to the Red Cross Society who has come with this one, what is that, our Arvind Kumar for the blood donation. So Suvarna Sambrama, when they've told the blessings of Baba Ambedkar sir and our Rangarao, this one sir's blessings, when I had to garland them, I feel the culture of our area, how polished and how it is by the blessings of all the senior and the Almighty. So I wish this team of Swami Ishwananda Bhajana Mandali and Satyanarayana Mandira to do more of activities. 1 week continuous of programs has been organized. So I wish you all do good things and bless them to do more activities in future. And I'm always there. As my brother is absent today, Kadir sir is absent today, and he'll be coming for the next coming programs of this Mandira. So I wish everyone and seek your blessings to do more things in future. Thank you. ಥ್ಯಾಂಕ್ ಯು. UT ಇಫ್ತಿಖಾರ್ ಫರೀದ್ ಬಾರಿ ಪೊರ್ಲುಡು ನಮಕ್ ಶುಭಾಶಯನ್ ಕೊರ್ಪೇರು. ಅಂಚನೆ UT ಖಾದರ್ ಸರ್ ಎಲ್ಲಂಜಿ ನಮ್ಮ ಶುಕ್ರವಾರದ ಕಾರ್ಯಕ್ರಮಗೂ ಆ ಮೇಲ್ಛಾವಣಿದ ಉದಿಪನ ಬರ್ಪೇರು. ನಮ್ಮ ಎಲ್ಲ ಅತಿಥಿಗಳಿಗೆ ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಕೇಶ್ ಚೌಟರ್ ಅವರಿಗೆ ಕುದ್ಮುಲ್ ರಂಗರಾಯರ ಪುಸ್ತಕದ ಮೂಲಕ ಗೌರವವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೀವಿ. ನಮ್ಮ ಇಂಡಿಯಾನ ಆಸ್ಪತ್ರೆಯ ವೈದ್ಯರು ಅವರಿಗೆ, ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಬ್ಬುಸ್ವಾಮಿ ದೇವಸ್ಥಾನದ, ಅದೇ ರೀತಿ ಸನ್ಮಾನ್ಶ್ರೀತ ಹರಿಶ್ಚಂದ್ರ ಉಳ್ಳಾಲ್, ಅದೇ ರೀತಿ ನಮ್ಮ ದೇವದಾಸ್ ಉಳ್ಳಾಲ್, ಅದೇ ರೀತಿ ಸನ್ಮಾನ್ಶ್ರೀತ ಪ್ರವೀಣ್ ಕುಮಾರ್ ಇವರಿಗೆ. ಸರ್, ಒಂದು ಪುಸ್ತಕದ ವಿಷಯದಾದಂತ ಕೇಂಡ ಕುದ್ಮುಲ್ ರಂಗರಾಯನ ಚರಿತ್ರೆ ಗೊತ್ತುಪ್ಪು. ಕುದ್ಮುಲ್ ರಂಗರಾಯರು ಮೂಲತಃ ಕಾಸರಗೋಡದ ಕುದ್ಮುಲ್ ಪಂಪಿನ ಜಾಗ ಇಡುಪುಟುದು. 6 ಗೌಡ ಸಾರಸ್ವತ ಬ್ರಾಹ್ಮಣ ಆ ಜಾತಿಡು ಪುಟ್ಟುಂಡಲ ಆನಿದ ಕಾಲೋಡು ಆಪಿನಂಚಿನ ಮಿತ್ ತಿರ್ತು ಪಂಪಿನಂಚಿನ ಆ ಜಾತಿದ ವ್ಯವಸ್ಥೆದ ನಡುಟು ಒರಿ ಆತು ಮಲ್ಲ ವ್ಯಕ್ತಿತ್ವದ ಮೇರು ವ್ಯಕ್ತಿತ್ವದ ವಕೀಲ ಅದು ಸಂಸ್ಕೃತಿ ಸಂಸ್ಕಾರದೊಟ್ಟಿಗೆ ಭಜನೆನ ಅಲ್ಪಲ್ಪ ಆ ಒಂಜಿ ಪಾಡ ಅದು ಕೊರ್ದು ಅರ್ನ ಕೈ ಹಿಡ್ದು ಎತೋ ಜಾಗೇನ ದೆತೋನದು 6 ದಾನ ಮಲ್ತಿನಾರು. ಉಡುಪಿ ಪೋನ ನಿಕ್ಲೆಗೆ ಅಲ್ಪ ಬನ್ನಂಜ ಪಂಪಿನ ಅಲ್ಪ ಜಾಗೆಲ್ ತಿಕ್ಕುನು ಅಲ್ಪ 1 2 3 ಈತ ರಸ್ತೆಯಲ್ಲಿ ಪೂರ ಉಂಡವು ಪೂರ ಅರ್ನನೆ ಪುದಡು ತೈಕೆಂಡ ಆ ಜಾಗೆ ಅರ್ನ ಬಿಜೆ ಕಾಪಿ ಕಾಡು ಪೋಂಡ ಅರ್ನ ಜಾಗೆ, ನಮ್ಮ ಕೋಡಿಕಾಲದಲ್ಪ ಪೋಂಡ ಅರ್ನ ಜಾಗೆ, ದಡ್ಡಲ್ ಕಾಡ್ದಲ್ಪ ಪೋಂಡ ಅರ್ನ ಜಾಗೆ, 5 ಬಕ್ಕ ಇಕ್ಕರ ಬನ್ನಗ ಮಸ್ತ್ ಕಡೆಟ್ಟಿಕೊಂಡು ಕಂಕನಾಡಿದಲ್ಪ ನಮ್ಮ ಬಾಲಿಕಾಶ್ರಮಲ ಅರ್ನನಿ ಸಾಧಾರಣ ಪುತ್ತೂರು ಬಾಗೋಡುಂಡು ಮುಲ್ಪ ಎತ್ತೊತ್ತೋ ಜಾಗನೊಂದೆತ್ತೊಂದು ದಾನ ಧರ್ಮ ಮಲ್ತಿನಾರು ಇಂಕ್ಲೇನು ಮಲ್ಲ ಸ್ಥಾನಗೋ ಅಂಚಾದು ಅಕೇರೆಗಾರಗ ಸೈತದ ಫೋನಗಲ ಅರ್ನ ವಿಲ್ಲಿಡು ಬರತಿನಂಚಿನ ಎಂಚಿನ ಅಂದಕೇಂಡ ಎನ್ನ ಮರನು ಎಂಕ್ ಏರು ಆ ಮುಟ್ಟೆರ ಏರು ಅಸಾಧ್ಯ ಪನ್ಪಿನಂಚಿನ ಈ ಜನಕುಲು ಎನ್ನಿದೇರ
ಅಕ್ಕಲು ಎನ್ನ ಮರನದ ಇಪ್ಪೋಡು ಪನ್ಪಿನಂಚಿನ ಬಿಲ್ಲೆಡು ಬರ್ತೀರು ಅಂಚಾದು ಪುನಗ ಹತ್ತ ಬರದ ಬಾಬು ಗುಡ್ಡೇಡು ಅರ್ನ ಮರನನ್ನು ಕೌಂತಿನಿ ಇಂಕಲ ಬಂದುಲೆ ಕೌಂತುದು ಅರೆಗ್ ಇತ್ತೆಗ್ಲವಲು ನಿತ್ಯ ಸ್ವರೂಪಿನಿ ಆದರೆಗ್ ಅರೆನ್ ಸ್ಮರಣೆ ಮಲ್ಪುನಂಚಿನ ವ್ಯಕ್ತಿತ್ವ ಆತೇರು ಒಂದು ದಾಯಗ ಮನ್ಪೆ ಅಂದಕ್ಕೆ ಎಂದಾಂಡ ಮನುಷ್ಯ ಎತೋ ಕೋಟಿ ಅದು ಪಡೆಯತೋ ಅಂತಸ್ತು ಐತಿರಲ್ಲ ಅಯೇ ದಾನ ಧರ್ಮ ಮಲ್ಪಂದೆ ಒಂಜಿ ವೇಳೆ ಬದುಕಿ ಎಂದಾಂಡ ಐಷಾರಾಮದ ಜೀವನ ಮಲ್ಪೊಲಿ ಸೈತು ಪೋಯ್ಬೇಕಾನ ಅಡ್ರೆಸ್ ಉಪ್ಪುಚಿ ಐಕ ಕಾರಣ ಸಿದ್ಧಾರ್ಥ ಎಂದು ಮನ್ಪೆದೆ ಏಕೆಂಡ ಸಿದ್ಧಾರ್ಥೆ ಪನ್ಪಿನಂಚಿನ ವ್ಯಕ್ತಿ ಸಿದ್ಧಾರ್ಥೆ ಮಹಾರಾಜ ಆತುಂಡ ರಾಜಯೋಗಡ ಬದುಕುದೊಲಿ ಅಯೇ ಗೌತಮ್ ಬುದ್ಧ ಆಯ್ನೇಟು ಮಾತ್ರ ಇನ್ನು ಜನಕುಲು 2000 ಇಸವಿ ಕರಿಂಡಲ ಆ ಗೌತಮ್ ಬುದ್ಧನ ನೋಡ್ಪೇರು ಅಂಚಿತ್ತಿನ ಪೊರ್ತುಡು ಪೂಜ್ಯನೀಯ ಕುತ್ಮುಲ್ ರಂಗರಾಯರ್ನ ಆದರ್ಶದ ಬದುಕನ್ನು ನಮಕ್ ಕೊರ್ನಂಚಿನ ಅರ್ನ ಆ ಪ್ರೇರಣೆ ಆದು ಈ ಭಜನಾ ಮಂದಿರಲ್ಲ ಉಂಡು ಪನೊಂದು ಇಂಥ ಈ ಒಂಜಿ ಕಾರ್ಯಕ್ರಮದ ನಮಕ್ ಚಾಲನೆ ಕೊರ್ನಂಚಿನ ಡಾಕ್ಟರ್ ಇಫ್ತಿಕಾರ್ ಪರಿದಿರೆಗೆ ಮಾತ ಬಂದುಲ್ಲ ಬರಬಾದ್ಯಾನ ಸೊಲ್ಮೆನ್ ಸಂದೇತ ಮತ್ತೊಂದುಲ್ಲೆ ಅಂಚೆನೆ ವಿಶೇಷವಾದ ಎಂಕ್ಲೆಗ್ ಮೇಲ್ಛಾವಣಿದ ಐತ ಕಾಂಟ್ರಾಕ್ಟ್ ಎಂಕ್ಲೆ ಒಂಚೂರು ಆಮೆ ಈಮೆ ಒಂತೆ ನಡುಕತ್ತಿಂದ ಯಾಕೆಂಡಂತೆ ಅಕೇರಿ ಮುಟ್ಟಲ್ಲ ಆಂಡ ಓವ್ಯಾನಲ್ಲಿ ಇರ್ನ ಅನ್ನನ ಒಂಜಿ ಆ ನೇತೃತ್ವಡು ಯುಟಿ ಕಾದರನ ನೇತೃತ್ವಡು ನಮ್ಮ ಮಸೂದಾಕ ಚಿಕ್ಕಮಗಳೂರ್ದ ಓಲೇರ ಉತ್ತೆಡ ರೆಗ್ಯುಲ ಸ್ಪೆಷಲ್ ಥ್ಯಾಂಕ್ಸ್ ಪನ್ಪದೆ ಪಂಡ ಒಂತ ಬ್ಯಾಲೆನ್ಸ್ ಆದು ಪುನಂಚಿನ ಪುರ್ತುಡು ಅವು ಬ್ಯಾಲೆನ್ಸ್ ಅರೆಗ್ ವಿಶೇಷವಾದಂದೇಕ ಒತ್ತು ಕೊರ್ನಾರ ಎಂಕ್ಲ ನಮ್ಮ ಪ್ರವೀಣ್ ಕುಮಾರ್ JP ಅರೆಗ್ಲ ಈ ಪೊಟ್ಟು ಸೊಲ್ಮದ ಒಂಜಿ ಎಂಕ್ಲ ರವೀಲ ಒಟ್ಟಿಗೆ ತೊಟ್ಟಿಗೆ ಮರ್ಗಿಲ್ಡು ಮಸ್ತ್ ಬೆಂತೇರು ಅಪ್ಪಗ ವಿಶೇಷವಾದ 2 ಜನ ಅಂದೇಟ್ ಸಂಘ ಮಸ್ತ್ ದುಂಬುರ್ದಿ ಚಪೈತಿನಂಚಿನ ಬಾರಿ ಜಗದೀಶ್ ಪಕ್ಕ ಅಶಿತ್ ಬಂದ್ 2 ಪೊಲೀಸ್ ತಕ್ಲೇರು ಅಕ್ಕಲು ಬಾರಿ ಒಂಜಿ ಪ್ರೇರಕವಾಯಿನಂಚಿನ ಒಂಜಿ ಮಾತೆರ್ಲೊಲ್ಲೇರು ಮಹಿಳಾ ಮಂಡಲ ದಕ್ನಲ್ಲ ಬಾರಿ ಬೆನ್ಪಾಟಿಗೆ ಉಂಡು ಆಂಡ ಎಲ್ಲ ಇಂಥ ಕಾರ್ಯಕ್ರಮ ನಡಪೆರುಂಡು ಅಪ್ಪಗ ಇಂಥ ಕಾರ್ಯಕ್ರಮ ಉಪ್ಪು ನಂಚಿನ ಡಾಕ್ಟರ್ ಶಲ್ಪಿ ಬೆರೆಗ್ಲ ಮಾತ ಬಂದುಲ್ಲ ಬರಬಾದ್ಯಾನ ಸೊಲ್ಮೆನ್ ಸಂದೈತ ಮಲ್ತೊಂದುಲ್ಲೆ ರಾಜ್ಕುಮಾರ್ ಬೆರೆಗ್ಲ ಸೊಲ್ಮೆನ್ ಸಂದೈತ ಮಲ್ತೊಂದುಲ್ಲೆ ಕಾರ್ಯಕ್ರಮ ಉಪ್ಪು ನಂಚಿನ ಪ್ರವೀಣ್ ಕುಮಾರ್ ಬೆರೆಗ್ಲ ಸೊಲ್ಮೆನ್ ಸಂದೈತ ಮಲ್ತೊಂದುಲ್ಲೆ ದೇವದಾಸ್ ಉಳ್ಳಾಲ್ ಬೆರೆಗ್ಲ ಸೊಲ್ಮೆನ್ ಸಂದೈತ ಉಂಡ ಹರಿಶ್ಚಂದ್ರ ಉಳ್ಳಾಲ್ ಬೆರೆಗ್ಲ ಸೊಲ್ಮೆನ್ ಸಂದೈತ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ಈ ಉದಿಪನದ ಕಾರ್ಯಕ್ರಮನು ಮಾತ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಕಳಿಗಳ ಸೊಲ್ಮೆನ್ ಸಂದೈತ ಮಲ್ತೊಂದು ಮಾತೆಲ್ಲ ನಿತ್ಯರು ಕೊರ್ದು ಮಾತಿರಲ್ಲ ಸರ್ ವಿಶೇಷವಾದ UB ರೈಮಗೊಂಜಾನ ಅಭಿನಂದನೆ ಸಂದೇತ ಮಲ್ಪ ಮುರನಿ ಬಂತೀರ ರೆಂಜ ವೆಂಡ ಫಸ್ಟ್ ಎನ್ನ ಕೊರ್ಪಿ ನೆತ್ತೆರಿಂದ ಆಂಡ ಫಸ್ಟ್ ಕೊರ್ನಿ ಪ್ರವೀಣ ತಿಕ್ಕನ್ ಚಾನ್ಸ್ ಪ್ರವೀಣಗೊಂದು ತಿಕ್ಕಂಡು ಅಂಚಾದು ಪುನಗ ಮಾತೆರೆಗಲ ಈ ಪೊರ್ತುಡು ಸೊಲ್ಮೇಲೆ ನೆತ್ತೆರು ಕೊರ್ನಕ್ಲಿಲ್ಲ ಥ್ಯಾಂಕ್ ಯು